ನಮಸ್ಕಾರ. ನಮ್ಮ ಟಿವಿಯ ಸಮಸ್ತ ವೀಕ್ಷಕರಿಗೆ ವಾಸ್ತುವಿನ ಬಗೆಗಿನ ಹೆಚ್ಚಿನ ವಿಚಾರ ಹಾಗೂ ಹೆಚ್ಚಿನ ಮಾಹಿತಿಯನ್ನು ನೀಡುವ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ವೀಕ್ಷಕರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲ ವಾಸ್ತು ಸಂಬಂಧಿ ಸಂದೇಹಗಳಿಗೆ, ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸಲಿದ್ದಾರೆ ಅಂತಾರಾಷ್ಟ್ರೀಯ ವಾಸ್ತು ತಜ್ಞರು, ವಾಸ್ತುಶಿಲ್ಪಿ, ಜ್ಯೋತಿಷ್ಯ ಶ್ರೀ, ಜ್ಯೋತಿಷ್ಯ ವಿದ್ವಾನ್ ಗುರೂಜಿ ಶ್ರೀ ಉಮೇಶಾಚಾರ್ಯ ಅವರು. ಗುರೂಜಿ, ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯ ವಿದ್ವಾನ್, ವಾಸ್ತುಶಿಲ್ಪಿ, ಅದೇ ರೀತಿ ಅಂತಾರಾಷ್ಟ್ರೀಯ ವಾಸ್ತು ತಜ್ಞರಾಗಿರುವಂತಹ ಗುರೂಜಿ ಶ್ರೀ ಉಮೇಶಾಚಾರ್ಯ ಅವರಲ್ಲಿ ನಿಮ್ಮ ಪರವಾಗಿ ನಾನು ಕೆಲವಷ್ಟು ಸಂದೇಹಗಳನ್ನು ಕೇಳ್ಕೊಳ್ಳಿದ್ದೇನೆ. ಅವರು ನಿಮಗೆ ಖಂಡಿತವಾಗಿಯೂ ಅದರ ಕುರಿತಾಗಿ ಸ್ಥೂಲ ರೂಪವಾಗಿ ವಿವರಣೆಯನ್ನು ಕೊಡ್ತಾರೆ ಅಂತ ಹೇಳ್ತಾ, ಗುರೂಜಿ, ನಾವು ಒಂದು ಜಾಗವನ್ನು ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಈಗ ಕಳೆದ 4-5 ಸಂಚಿಕೆಗಳಲ್ಲಿ ನೀವು ನಮಗೆ ತಿಳಿಸಿಕೊಟ್ರಿ ವಾಸ್ತು ಅಂದರೆ ಏನು, ವಾಸ್ತು ಯಾವ ರೀತಿ, ನಾವೀಗ ಒಂದು ಭೂಮಿ ಖರೀದಿ ಮಾಡುವಾಗ ಆಗಿರಬಹುದು, ಒಂದು ಗೃಹ ನಿರ್ಮಾಣ ಸಮಯದಲ್ಲಿ ಆಗಿರಬಹುದು, ಹಲವಾರು ಮಾರ್ಗಸೂಚಿಗಳನ್ನು ನೀವು ತಿಳಿಸಿದ್ದೀರಾ. ಇದನ್ನೆಲ್ಲ ಇಟ್ಕೊಂಡು ಒಂದು ಗೃಹ ನಿರ್ಮಾಣ ಮಾಡೋದು ಸಾಧ್ಯವೇ? ಖಂಡಿತ. ವೀಕ್ಷಕರಿಗೆ ವಿಶೇಷವಾಗಿ ಈ 4 ಸಂಚಿಕೆ ಇದು ಹಿಂದಿನಿಂದ ನಾವು ನಿಮಗೆ ವಾಸ್ತುವಿನ ಬಗ್ಗೆ ವಿಶೇಷವಾದ ಕಾರ್ಯಕ್ರಮವನ್ನು ನಡೆಸಿಕೊಡುವಂತಹ ಅವಕಾಶವನ್ನು ನಮ್ಮ ಟಿ ವಿಯ ಬಳಗದವರು ಎಲ್ಲರೂ ಇದಕ್ಕೆ ಅವಕಾಶದಿಂದ ಮತ್ತು ಸಹಕಾರದಿಂದ ಈ ಕಾರ್ಯಕ್ರಮವನ್ನು ನಿಮಗೆ ತಲುಪುವಂತೆ ಮಾಡುವ ಒಂದು ಶ್ರಮ ಪಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ವೀಕ್ಷಕರೇ, ನಾವು ತಿಳ್ಕೊಳ್ಬೇಕಾದಂಥದ್ದು ಏನು, ಅದರಿಂದ ನಮಗೆ ಲಾಭ ಅಂತ. ನಾನು ಮನೆ ಕಟ್ಟಿ ಆಗಿದೆ, ನನ್ನದು ಏನಿಲ್ಲ ಅಂತ ತಿಳ್ಕೊಂಡ್ರೆ ನಿಮ್ಮ ಗರ್ಭದಲ್ಲಿ ಹುಟ್ಟಿದ ಮಕ್ಕಳು ಇನ್ನು ಕಟ್ತಾರೆ. ನಿಮ್ಮಲ್ಲಿ ಇನ್ನು ಮುಂದಿನ ಜನ್ರೇಷನಿಗಾದರೂ ನೋಡಪ್ಪ ಹೀಗೀಗೆ ಅಂತ ಹೇಳುವ ಒಂದು ಶಬ್ದವನ್ನು ನಾವು ತಿಳಿದೇ ಹೇಳಬೇಕು. ನಾನು ಸಹ ಹಾಗೆ ಗುರುಗಳಿಂದ ಕಲಿತು ನಂತರ ನಿಮಗೆ ಹೇಳ್ತಾ ಇರೋದು. ಹಾಗೆ ತಿಳಿದುಕೊಂಡು ತಿಳಿದದ್ದನ್ನು ಹೇಳಿದಾಗ ತಿಳಿಯದೇ ಇದ್ದವರು ಅದರ ಲಾಭವನ್ನು ಪಡೀತಾರೆ ಅಂತ ಹೇಳುವ ಒಂದು ತತ್ವ ಶಾಸ್ತ್ರ ಅಧ್ಯಯನದಲ್ಲಿ ಇರುತ್ತೆ, ಎಲ್ಲದರಲ್ಲೂ ಹಾಗೆ ತಾವು ಕೇಳಿದ ಹಾಗೆ ಈ ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಿದ್ದೇನೆ. ಏನು ಹೇಳಿದ್ದೇವೆ ನಾವು? ಒಂದು ಭೂಮಿಯ ವಿಷಯದಲ್ಲಿ ನಮಗೆ ಭೂಮಿಯು ಶಾಪಗ್ರಸ್ತವಾಗಿರುವುದಿಲ್ಲ. ಆ ಭೂಮಾತೆಯು ಯಾರಿಗೂ ಶಾಪ ಕೊಡುವಂತಹ ತತ್ವವು ಆ ಭೂಮಿಯ ಸತ್ವದಲ್ಲಿ ಇರುವುದಿಲ್ಲ. ಭೂಮಿ ಸತ್ವಭರಿತವಾದಂಥದ್ದೇ ಆಗಿರುತ್ತೆ. ಅದನ್ನು ಬಳಕೆ ಮಾಡುವ ನಿಯಮದಲ್ಲಿ ನಾವು ಅದರ ಫಲಾಫಲಗಳನ್ನು ಅನುಭವಿಸ್ತೇವೆ ವಿನಃ ಭೂಮಿಯ ಯಾವುದೇ ಕಾರಣದಲ್ಲಿಯೂ ನಾವು ಅಂದಾಜಿನ ಮೇಲೆ ನಿಖರ ಮಾಹಿತಿಗಳನ್ನು ಹೇಳಲಿಕ್ಕಾಗದೆ ಅಂದಾಜಿನ ಮೇಲೆ ಆಯುಷ್ಯವನ್ನು ಭೂಮಿದು ಹೇಳಬೇಕಾಗುತ್ತೆ ಅಷ್ಟೇ. ನಿಖರ ಯಾರಿಗೂ ಹೇಳಲಿಕ್ಕಾಗುವುದಿಲ್ಲ ಭೂಮಿಗೆ ಜನನವಾಗಿ ಎಷ್ಟು ಸಮಯ ಆಯಿತು ಅಂತ. ಆ ಭೂಮಿಯ ಮೇಲೆ ನಡೆದ ಶುಭ ಅಶುಭಾದಿಗಳಿಂದ ನಮಗೆ ಆ ಸ್ಥಳವನ್ನು ಪಡೆದುಕೊಂಡಾಗ ಅಲ್ಲಿ ನಿರ್ಮಾಣ ಮಾಡಿದ ಸ್ಥಳದಲ್ಲಿ ನಮಗೆ ಸುಖ ದುಃಖಗಳು ಉಂಟಾಗುತ್ತದೆ ಹೊರತಾಗಿ ಭೂಮಿಯು ದೋಷಪ್ರದವಲ್ಲ. ಇದನ್ನು ನಾವು ಮುಂಚಿತವಾಗಿ ತಿಳ್ಕೊಳ್ಬೇಕು. ಎಷ್ಟೋ ಜನ ನಮ್ಮ ಹತ್ರ ಬಂದು ಹೇಳ್ತಾರೆ, ನನಗೆ ಯಾರೋ ಒಂದು ಕೇಳಿದಾಗ ಬೇಡ ಭೂಮಿ, ಆ ಭೂಮಿಯಲ್ಲಿ ನೀವು ಇದ್ದರೆ ತುಂಬ ಜೀವನದಲ್ಲಿ ವಿಚಿತ್ರವಾದಂತಹ ದುಃಖಕ್ಕೆ ಒಳಪಡ್ತೀರಾ ಅಂತ ಹೇಳುವವರು ನಾವು ಕೇಳಿದ್ದೂ ಇದೆ. ನಂತರ ಅಂತಹ ಸ್ಥಳವನ್ನು ವೀಕ್ಷಣೆ ಮಾಡಿದ್ದೂ ಇದೆ. ಅಂತಹ ಸ್ಥಳದಲ್ಲಿ ಅದರ ಪರಿಮಾರ್ಜನೆ ಮಾಡಿ ಗೃಹ ನಿರ್ಮಾಣ ಮಾಡಿದ್ದೂ ಇದೆ. ಈಗ 8-10 ವರ್ಷದಿಂದ ಅವರು ಸಂತೃಪ್ತವಾದ ಬದುಕನ್ನು, ಉತ್ತರೋತ್ತರ ಅಭಿವೃದ್ಧಿಯನ್ನು ಆದಂತಹ ಪ್ರತ್ಯಕ್ಷದರ್ಶಿಗಳು ಮುಂದಿನ ದಿನದಲ್ಲಿ ನಿಮ್ಮೆದುರಿಗೆ ಬರುವ ಎಲ್ಲ ವ್ಯವಸ್ಥೆಗಳು ನಾವು ಈ ಚಾನಲ್ನಲ್ಲಿ ಮಾಡಲಿಕ್ಕೆ ರೆಡಿ ಇದ್ದೇವೆ. ಯಾರು ಯಾವ ರೀತಿ ಶಾಸ್ತ್ರವನ್ನು ನಿರ್ಧರಿಸಿಕೊಂಡು ಗೃಹ ನಿರ್ಮಾಣ ಮಾಡಿದರೆ ಅವರ ಅನುಭವ ಹೇಗಿರುತ್ತೆ? ಮನುಷ್ಯನಿಗೆ ಒಂದು ದೊಡ್ಡ ಗುಣ ಇದೆ, ಅಪ್ರತ್ಯಕ್ಷವಾದದ್ದನ್ನು ಪ್ರತ್ಯಕ್ಷವಾಗಿ ಅನುಭವಿಸಿದಾಗ ಮಾತ್ರ ಆ ವ್ಯಕ್ತಿಯು ಅದನ್ನು ಸ್ವೀಕರಿಸ್ತಾನೆ. ಅಪ್ರತ್ಯಕ್ಷವಾದಂತಹ ಕೇವಲ ಮಾತುಗಳಲ್ಲಿಯೇ ಅದು ಶ್ರೇಷ್ಠತೆ ಅಂತ ಹೇಳಿದರೆ ಈಗಿನಲ್ಲಿ ಯಾರೂ ಅದನ್ನು ಒಪ್ಪಿಕೊಳ್ಳಲಿಕ್ಕೆ ಅಸಾಧ್ಯ ಅಂತ. ಹಾಗೆ ನಮ್ಮ ಅನುಭವದಲ್ಲಿ ಶಾಸ್ತ್ರವನ್ನು ತಿಳಿದ ಮೇಲೆ ಅದನ್ನು ಗೃಹ ನಿರ್ಮಾಣದ ನಂತರ ಅದನ್ನು ವಿನ್ಯಾಸವನ್ನು ಶಾಸ್ತ್ರೀಯವಾಗಿ ಪರಿವರ್ತನೆ ಮಾಡಿದ ಮೇಲೆ ಸಿಕ್ಕಿದ ಅನುಭವ ಏನು,
ಗೃಹ ನಿರ್ಮಾಣದ ಪ್ರಾರಂಭ ಕಾಲದಲ್ಲಿಯೇ ಶಾಸ್ತ್ರವನ್ನು ಅದರಲ್ಲಿ ಅಳವಡಿಸಿ ಗೃಹ ನಿರ್ಮಾಣ ಮಾಡಿದರೆ ಏನು, ಈ ಎರಡು ತತ್ವಗಳನ್ನು ಅನುಭವಿಸಿದವರು ಅದನ್ನು ಒಪ್ತಾರೆ. ಹಾಗಾಗಿ ಯಾಕೆ ಒಪ್ಪಲೇಬೇಕಾದದ್ದು? ಈ ವಾಸ್ತುಶಾಸ್ತ್ರ ಅಂತ ಹೇಳುವುದು ಪಂಚಭೂತ ತತ್ವಗಳ ಅಧೀನಕ್ಕೆ ಒಳಪಟ್ಟಂತಹ ಖಗೋಳಶಾಸ್ತ್ರ. ಹಾಗಾಗಿ ಖಗೋಳಶಾಸ್ತ್ರ ಗಾಳಿ, ಆಪ, ತೇಜ, ವಾಯು ಈ ಎಲ್ಲವನ್ನು ನಾವು ಇಲ್ಲ ಅಂಥೇಳಿ ಪರಿಗಣಿಸುವಂತಿಲ್ಲ. ಅದು ಇಲ್ಲ ಅಂತ ಹೇಳಿದರೆ ನಮಗೆ ಜೀವ ಇಲ್ಲ. ಹಾಗಾಗಿ ನಾವು ಅದನ್ನು ಒಪ್ಪಲೇಬೇಕಾಗಿದೆ. ಇದಕ್ಕೆ ಮತ, ಕುಲ, ಗೋತ್ರ ಯಾವುದೂ ಇದಕ್ಕೆ ಸೀಮಿತವಿರುವುದಿಲ್ಲ. ಇದು ಅದರೊಂದಿಗೆ ಸೇರುವಂತಹ ಸಾಧ್ಯತೆಯೂ ಇಲ್ಲ. ಜೀವರಾಶಿಗಳಿಗೆ ಬೇಕಾದಂತಹ ನಿಯಮಬದ್ಧವಾದ ಶಾಸ್ತ್ರೀಯ ಚೌಕಟ್ಟನ್ನು ಅಳವಡಿಸುವುದೇ ವಾಸ್ತುಶಾಸ್ತ್ರ. ಅದರಿಂದ ತಾವು ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡೋಣ. ನೀವು ಖರೀದಿ ಮಾಡಿದ ಭೂಮಿ ಅಥವಾ ಖರೀದಿ ಮಾಡಬೇಕೆಂದು ಬಯಸಿ ನೋಡಿದ ಭೂಮಿ ಇದು ಹೇಗಿರಬೇಕು ಅಂತ ತಾವು ಕೇಳುವಂಥ ಪ್ರಶ್ನೆ ಕಡ್ಡಾಯವಾಗಿ ತಿಳ್ಕೊಳ್ಬೇಕಾಗಿರುತ್ತೆ. ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ತಿಳ್ಕೊಳ್ಬೇಕಾಗಿರುತ್ತೆ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಅಂತ ಹೇಳಿದ್ದಾರೆ. ಏನು ಹಾಗಂದರೆ, ಮನುಷ್ಯನಿಗೆ ಜೀವನದಲ್ಲಿ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತ ಆಲಯ ಅಂತ ಹೇಳಿದ್ದಾರೆ. ಆಲಯ ಅಂದರೆ ಮನೆ. ಮನುಷ್ಯನಿಗೆ ಸಾರ್ಥಕವಾದಂತಹ ಸುಖದಿಂದ ಬದುಕಲಿಕ್ಕೆ ಇಷ್ಟು ವಸ್ತುಗಳು ಬೇಕೇ. ಅದು ಹೇಗಿರಬೇಕು? ಹಣದ ಶಕ್ತಿಯಲ್ಲೇ ಅದನ್ನು ಪಡಿಬಾರ್ದು. ಋಣ ಇದ್ದದ್ದನ್ನು ಪಡೆದಾಗ ಅದನ್ನು ನಾವು ಸಾರ್ಥಕತೆಯಿಂದ ಸುಖವಾಗಿ ಅನುಭವಿಸಬಹುದು. ಹಾಗಾದರೆ ನೀವು ಕೇಳಿದ ಹಾಗೆ ಭಗವಂತನು ನಮಗೆ ಕೊಟ್ಟ ಜ್ಞಾನದಿಂದ ನಾವು ಪ್ರಕೃತಿಯ ಸ್ಥಳ, ನಮಗೆ ಭಗವಂತ ತೋರಿಸಿದ ಪ್ರಕೃತಿಯ ಸ್ಥಳದ ವಿನ್ಯಾಸ ಹೇಗಿರಬೇಕು, ಅದರ ಪೂರ್ವಕ್ಕೆ ಹೇಗಿರಬೇಕು, ಅದರ ಪಶ್ಚಿಮ, ದಕ್ಷಿಣ, ಉತ್ತರ ದಿಕ್ಕುಗಳು ಗೋಚಾರದಲ್ಲಿ ನೋಡುವ ಕಣ್ಣಿನ ದೃಷ್ಟಿಯಲ್ಲಿ ಅದಕ್ಕೆ ನಾವು ಹೇಳ್ತೇವೆ ಈ ಪ್ರಸ್ಥ ನಿರ್ಣಯಗಳು. ಪ್ರಸ್ಥ ಅಂತ ಹೇಳಿದರೆ ಪ್ರಸ್ಥಭೂಮಿ ಅಂದರೆ ಯಾವ ದಿಕ್ಕು ತಗ್ಗಾಗಿರಬೇಕು, ಯಾವ ದಿಕ್ಕು ಎತ್ತರವಾಗಿರಬೇಕು, ಇದಕ್ಕೆ ಪ್ರಸ್ಥಭೂಮಿ ಅಂತ ಹೇಳಿದ್ದಾರೆ. ಹಾಗಾದರೆ ನೀವು ಕೇಳುವುದು ಅದನ್ನು. ನಾವು ತೆಗೆದುಕೊಳ್ಳುವ ಭೂಮಿಯ ಸುತ್ತ ಹೇಗಿರಬೇಕು? ಜಾಗೆ ತೆಗೆದುಕೊಂಡು ವಾಸಿಸಲಿಕ್ಕೆ ನವೀನಕೃತವಾದ ಮನೆ ಕಟ್ಟುವ ಸಮಯದಲ್ಲಿ ಎದುರಾಗುವಂತಹ ಪ್ರಶ್ನಾರ್ಥಕಗಳು ಯಾವುದು? ಇನ್ನು ಕಟ್ಟಿದ ಮನೆಯನ್ನು ಖರೀದಿ ಮಾಡಿದಾಗಲೋ, ಕಟ್ಟಿದ ಮನೆಯನ್ನು ಖರೀದಿ ಮಾಡಿ ಆದ ಮೇಲೆ ವಾಸಿಸುವಾಗ ಉದ್ಭವಿಸುವಂತಹ ಸಮಸ್ಯೆಗಳು ನಮಗೆ ಯಾವ್ಯಾವುದು? ಈ ಎರಡು ವಿಚಾರಗಳಿದೆ. ಈಗ ನೀವು ಕೇಳಿದ ವಿಷಯ ಯಾವುದು ಅಂದರೆ ಖರೀದಿ ಮಾಡುವ ಭೂಮಿ. ನಾವು ಯಾವುದೋ ಒಂದು ಉದಾಹರಣೆಗೆ ಒಂದು ಸ್ಥಳ ನೋಡಿ ಬಂದಿದ್ದೇವೆ. ನೋಡುವಾಗಲೇ ಇದನ್ನು ಹೋದ ಸಂಚಿಕೆಯಲ್ಲಿ ಹೇಳಿದ್ದೇನೆ ನಾನು. ನೋಡಿ ಬಂದ ಮೇಲೆ ನಾನು ವಾಸ್ತುವವರನ್ನ ಮನೆ ಕಟ್ಟುವಾಗ ಕರೆದುಕೊಂಡು ಹೋಗುವುದಲ್ಲ. ಇದರ ಪೂರ್ವಭಾವಿಯಾಗಿ ಭೂಮಿಯನ್ನು ರಿಜಿಸ್ಟರ್ ಮಾಡುವ ಮುಂಚಿತವಾಗಿಯೇ ಕರೆದುಕೊಂಡು ಹೋಗಬೇಕು. ಯಾಕೆ? ರಿಜಿಸ್ಟರ್ ಮಾಡಿದ ಮೇಲೆ ನೀವು ಅದನ್ನು ಬಿಡಿ ಅಂತ ಹೇಳುವುದು ಒಂದು ಮನುಷ್ಯನಿಗೆ ಮನಸ್ಸಿನ ಮೇಲೆ ಸ್ವಲ್ಪ ಅಸಮಾಧಾನದ ಸಾಧ್ಯತೆಗಳು ಉಂಟಾಗುತ್ತೆ. ಹಾಗಾದರೆ ನಾವು ಖರೀದಿ ಮಾಡುವ ಭೂಮಿಯ ಪ್ರಪ್ರಥಮವಾಗಿ ಯಾವ 4 ದಿಕ್ಕಿನಲ್ಲಿ ಯಾವ ವಿನ್ಯಾಸವಿದೆ ಅಂತ ಹೇಳಿ ನಾವು ನೋಡ್ಕೊಳ್ಬೇಕು. ವಿನ್ಯಾಸ ಅಂದರೆ ನಾವು ನಿವೇಶನ ಅಂತ ಹೇಳ್ತೇವೆ. ನಿವೇಶನ ಅಂತ ಹೇಳಿದರೆ ಪೂರ್ವದಲ್ಲಿ ರಸ್ತೆ ಇದ್ದು ಪಶ್ಚಿಮದಲ್ಲಿ ನಮ್ಮ ಭೂಮಿ ಇದ್ದಂತಹ ಸ್ಥಳವನ್ನು ತಾವು ನೋಡಿದ್ದೀರೋ, ಅಥವಾ ಉತ್ತರದ ಭಾಗದಲ್ಲಿ ರಸ್ತೆ ಇದ್ದು ದಕ್ಷಿಣ ದಿಕ್ಕಿನಲ್ಲಿ ನಮ್ಮ ನಿವೇಶನವನ್ನು ಇದೆ ಅಂತ ನಾವು ನೋಡಿದೆವೋ, ಹಾಗೆ 4 ದಕ್ಷಿಣ ಮತ್ತು ಪಶ್ಚಿಮ ಯಾವ ದಿಕ್ಕಿನಲ್ಲಿ ರಸ್ತೆ ಇದೆ, ನಾವು ಯಾವ ದಿಕ್ಕಿನಲ್ಲಿರುವ ರಸ್ತೆಯ ಭಾಗದ ಸ್ಥಳವನ್ನು ಖರೀದಿ ಮಾಡಿದ್ದೇವೆ. ಇನ್ನು 4 ದಿಕ್ಕಿನ ನಿವೇಶನದ ಬಗ್ಗೆ ನಾವು ಮತ್ತೆ ಮಾತಾಡುವ. ಈ 4 ದಿಕ್ಕುಗಳಿರುವಂತಹ ರಸ್ತೆಗಳು, ಪೂರ್ವದಲ್ಲಿರುವಂತಹ ದಿಕ್ಕು ಯಾವ ವ್ಯಕ್ತಿಗೆ ಅದು ಶ್ರೇಷ್ಠತೆಯನ್ನು ಕೊಡುತ್ತೆ ಅಂದರೆ, ಮನುಷ್ಯನಿಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ,
ಮನುಷ್ಯನಿಗೆ ಜ್ಯೋತಿಷ್ಯ ಮತ್ತು ವಾಸ್ತು ಈ ಎರಡು ದೇಹದ ಎರಡು ಕಣ್ಣುಗಳಿದ್ದ ಹಾಗೆ, ಒಂದನ್ನು ಬಿಟ್ಟು ಒಂದಿಲ್ಲ ಅದು. ಹಾಗಾದರೆ ಅಲ್ಲಿ ನೋಡಿ, ಯಾವ ಲಗ್ನ ನಕ್ಷತ್ರದಲ್ಲಿ ಜನ್ಮ ಎತ್ತಿದಂತಹ ವ್ಯಕ್ತಿಯು ಭೂಮಿಯನ್ನು ಖರೀದಿ ಮಾಡ್ತಾನೆ, ಅವನಿಗೆ ಯಾವ ದಿಕ್ಕಿನ ರಸ್ತೆ ಇದ್ದಂತಹ ನಿವೇಶನ ಒಳ್ಳೆಯದು. ಅವರು ವಾಸಿಸುವ ದಿಕ್ಕಿನ ಜಾಗೆಯ ಪೂರ್ವದಲ್ಲಿ ರಸ್ತೆ ಇದ್ದರೆ ಒಳ್ಳೆಯದು, ಆ ವ್ಯಕ್ತಿ ವಾಸಿಸುವ ಉತ್ತರದಲ್ಲಿದ್ದ ರಸ್ತೆಯು ಒಳ್ಳೆಯದು. ಹಾಗಾದರೆ ಈ 4 ದಿಕ್ಕುಗಳು ಆ ವ್ಯಕ್ತಿಗೆ ಆ ಸಮಯದಲ್ಲಿ ನಿರ್ಧರಿಸಬೇಕು. ಹಾಗಾಗಿ ಆ ವ್ಯಕ್ತಿಯು ತಾನು ಖರೀದಿ ಮಾಡುವಂತಹ ಒಂದು ಭೂಮಿಯನ್ನು ಅವನು ಪ್ರಥಮವಾಗಿ ಅವರಿಗೆ ವಂಶದ ಗುರುಗಳೋ, ಅವರಿಗೆ ಮಾರ್ಗದರ್ಶಕರೋ, ಶಾಸ್ತ್ರಜ್ಞಾನ ಇದ್ದವರೋ ಅವರೊಂದಿಗೆ ವಿಮರ್ಶೆಯನ್ನು ಮಾಡಿ ನಂತರ ಅವನು ಭೂಮಿಯನ್ನು ಹುಡುಕಬೇಕು. ಈಗ ಬೇಕಾದಷ್ಟು ಲೇಔಟ್ಗಳಿದೆ, ದಕ್ಷಿಣ ಪೂರ್ವ 4 ದಿಕ್ಕುಗಳಲ್ಲಿ ರಸ್ತೆ ಇರುವಂತಹ ಏನು ಲೇಔಟ್ಗಳು ಅಂತ ಏನು ಹೇಳ್ತೇವೆ, ಈಗ ಬೇಕಾದಷ್ಟು ವ್ಯವಸ್ಥೆಗಳಿದೆ, ನಮಗೆ ಸೆಲೆಕ್ಟ್ ಮಾಡಬಹುದು. ಅದನ್ನು ನಾವು ಪ್ರಥಮವಾಗಿ ತಿಳಿದು ಗುರುಗಳಿಂದ ನಂತರ ಆ ರೀತಿ ಇರುವಂತಹ ಸ್ಥಳವನ್ನು ಆಯ್ಕೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಆವಾಗ ಅದಕ್ಕೆ ಅವನಿಗೆ ಋಣ ಇದೆ ಅಂತ ಅವನಿಗೆ ಒಂದು ವಿಭಾಗದಲ್ಲಿ ಸತ್ಯವಾಗುವ ಲಕ್ಷಣ ಪ್ರಾರಂಭ ಆಗುತ್ತೆ. ಇನ್ನು ಋಣ ಪ್ರಾಪ್ತಿಯಾಗುವುದು ಯಾವಾಗ? ನೀವು ಹೇಳಿದ ಹಾಗೆ ಅವನು ನೋಡಿದ ಪೂರ್ವ ದಿಕ್ಕಿನಲ್ಲಿ ರಸ್ತೆ ಇದೆ ಅಂತ ಹೇಳಿದ ಕೂಡಲೇ ಆಗುವುದಿಲ್ಲ. ಪೂರ್ವ ಭಾಗ ಯಾವ ರೀತಿ, ನಾವು ಖರೀದಿ ಮಾಡುವ ಭೂಮಿಯಲ್ಲಿ ನಿಂತಾಗ ಮಧ್ಯದಲ್ಲಿ ಅದರ ಪೂರ್ವ ದಿಕ್ಕು ಹೇಗಿದೆ, ತಗ್ಗಾಗಿರಬೇಕು. ದಕ್ಷಿಣ ಭಾಗ ಎತ್ತರವಾಗಿರಬೇಕು, ಉತ್ತರ ಭಾಗ ತಗ್ಗಾಗಿರಬೇಕು, ಮತ್ತು ಪಶ್ಚಿಮ ಸೂರ್ಯ ಮುಳುಗುವ ದಿಕ್ಕು ಜಾಗ, ನಾವು ಖರೀದಿ ಮಾಡುವ ಜಾಗೆಯ ಪಕ್ಕದ ನಮ್ಮ ದಾಯಾದಿಗಳು ಅಂತ ನಾವು ಏನು ಹೇಳ್ತೇವೆ, ನೆರೆಕೆರೆ ಅಥವಾ ನಮ್ಮ ಜಾಗಕ್ಕೆ ತಾಗಿಕೊಂಡಿರುವಂತಹ ಸ್ಥಳ ಅಂತ ಏನು ಹೇಳ್ತೇವೆ, ಅದು ಎತ್ತರವಾಗಿದ್ದರೆ ಅದು ಎಲ್ಲ ನಕ್ಷತ್ರ ಎಲ್ಲ ವ್ಯಕ್ತಿಗಳಿಗೂ ಸರ್ವಥಾ ಶ್ರೇಷ್ಠ ಶುಭವನ್ನು ಕೊಡುತ್ತೆ. ಅದು ಯಾವುದೇ ಒಂದು ಆ 27 ನಕ್ಷತ್ರದ 12 ಲಗ್ನದಲ್ಲಿ ಹುಟ್ಟಿದ ಪ್ರತಿಯೊಂದು ವ್ಯಕ್ತಿಗಳಿಗೂ ಅದು ಶ್ರೇಷ್ಠತೆಯನ್ನು ಕೊಡುತ್ತೆ. ಯಾಕೆ ಹೇಳಿದರೆ ಪ್ರಕೃತಿಯಲ್ಲಿ ದೇವಪ್ರಸ್ಥ ಭೂಮಿ ಈಶಾನ್ಯಕ್ಕೆ ತಗ್ಗಾಗಿದ್ದು, ನೈಋತ್ಯ ಎತ್ತರವಾಗಿದ್ದು, ದಕ್ಷಿಣವೂ ಎತ್ತರವಾಗಿದ್ದು, ಪಶ್ಚಿಮವೂ ಸ್ವಲ್ಪ ಎತ್ತರವಾಗಿದ್ದು, ಉತ್ತರ ತಗ್ಗಾಗಿದ್ದರೆ ಅದಕ್ಕೆ ದೇವಪ್ರಸ್ಥ ಭೂಮಿ ಅಂತ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಂತಹ ಭೂಮಿಯು ಸಿಕ್ಕಿದರೆ ಅವನು ಅದೃಷ್ಟ ಪುರುಷ ಅಂತ ಅವನಿಗೆ ಹೇಳಿಬಿಡ್ತೇವೆ ನಾವು. ಎತ್ತರ ತಗ್ಗಿನಲ್ಲಿಯೂ ಪ್ರಮಾಣ ಇದೆ, ಇಷ್ಟೇ ಫೀಟ್ ಎತ್ತರ ಇರಬೇಕು, ಅಥವಾ ತಗ್ಗು ಅಂತ ಹೇಳಿದರೆ ಪಾತಾಳದ ಹಾಗಿದ್ದರೆ ಹೇಗೆ. ಕೆಲವರೆಲ್ಲ ಸೆಲೆಕ್ಟ್ ಮಾಡ್ತಾರೆ, ನಮಗೆ ಒಂದು ವಿಲ್ಲಾ ಮಾಡಬೇಕು, ಕೆಲವು ನಮಗೆ ಏನು ಒಂದು ವಿಶೇಷವಾಗಿ ನಮಗೊಂದು ಗೆಸ್ಟ್ ಹೌಸಿನ ಹಾಗೆ ಒಂದು ಕಟ್ಟಬೇಕು, ಇಂತಹ ಎಲ್ಲ ಗುಣಗಳು ಇರುತ್ತೆ. ಅದು 2-2, 3-3 ಮನೆ ಕಟ್ಟಿದವರು ಇದ್ದಾರೆ, ಇಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ. ಆ ವ್ಯಕ್ತಿಯೇ ನಿರಂತರ ವಾಸಿಸಬೇಕು. ಆ ರೀತಿ ವಾಸಿಸುವ ಮನೆ ಹೇಗಿರಬೇಕು ಅಂತ ಹೇಳುವ ತತ್ವ ಅಥವಾ ನಿಯಮ ಇದರಲ್ಲಿ ಸೇರಲ್ಪಟ್ಟಿದೆ ಅಂತ ಹೇಳ್ತೇನೆ. ಹಾಗಾಗಿ ಇನ್ನು ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ರಸ್ತೆ ಇರುವಂತಹ ಭೂಮಿಯನ್ನು ಖರೀದಿ ಮಾಡುವಾಗ ಅಲ್ಲಿ ನಾವು ಯಾವುದನ್ನು ಹೆಚ್ಚಿಗೆ ಗಮನಹರಿಸಬೇಕು, ಅದನ್ನು ರಸ್ತೆ ಯಾವಾಗಲೂ ನಿವೇಶನ ಅಂತ ಹೇಳಿದ ಕೂಡಲೇ ನಾನು 5 ಸೆನ್ಸ್ ಜಾಗೆ ಖರೀದಿ ಮಾಡಿದ್ದೇನೆ, 10 ಸೆನ್ಸ್ ಮಾಡಿದ್ದೇನೆ ಅಂತ ಹೇಳುವುದು ಇಂಪಾರ್ಟೆಂಟ್ ಆಗುವುದಿಲ್ಲ. ಅಲ್ಲಿ ನಮ್ಮ ಸ್ಥಳಕ್ಕೆ ಸೇರಿಕೊಳ್ಳುವ ರಸ್ತೆಯೂ ಎಷ್ಟು ಅಗಲವಿದೆ ಅದು ಪ್ರಧಾನವಾಗುತ್ತೆ. ಅದು ನಮ್ಮ ಭೂಮಿಗೆ ಸೇರಿಕೊಂಡ ಹಾಗೆಯೇ ಅದಕ್ಕೆ ಫಲವನ್ನು ನಾವು ನಿರ್ಣಯ ಮಾಡ್ತೇವೆ. ಉತ್ತರದ ರಸ್ತೆ ಇದ್ದರೆ 15 ಅಡಿ ರಸ್ತೆಯೋ 20 ಅಡಿ ರಸ್ತೆಯೋ ಎಂತ ನೋಡಿಕೊಂಡು ನಾವು ಅದು ನಮ್ಮ ಖರೀದಿ ಮಾಡಿದಂತಹ ಭೂಮಿಗೆ ಸೇರಲ್ಪಡುವಂತಹ ರಸ್ತೆಯೂ ಸೇರಲ್ಪಡುತ್ತದೆ ಅಂಥೇಳಿ ತೀರ್ಮಾನ ಮಾಡ್ತೇವೆ. ಹಾಗಾಗಿ ನಾವು ಪ್ರಪ್ರಥಮವಾಗಿ ಆಯ್ಕೆ ಮಾಡುವ ಪ್ರಥಮ ಸರ್ವೋತ್ತಮ ಭೂಮಿ ದೇವಪ್ರಸ್ಥ ಭೂಮಿ ಅಂತ ಹೇಳುವುದು ಪೂರ್ವ ಈಶಾನ್ಯ ತಗ್ಗಾಗಿರಬೇಕು, ನೈಋತ್ಯ ಎತ್ತರವಾಗಿರಬೇಕು, ದಕ್ಷಿಣೆಯು ನೈಋತ್ಯಕ್ಕಿಂತ ಸ್ವಲ್ಪ ತಗ್ಗಾದರೆ ತೊಂದರೆ ಇಲ್ಲ, ಪಶ್ಚಿಮವು ದಕ್ಷಿಣವು ಸಮಾನವಾದ ಎತ್ತರ ದಿಕ್ಕು. ನೀರು ಬಿದ್ದರೆ ಪ್ರಕೃತಿ ಸಹಜವಾದ ಮಳೆ ಬಿದ್ದರೆ ಅದು ಈಶಾನ್ಯದ ಕಡೆಗೆ ಹರಿಬೇಕು, ಉತ್ತರದ ಕಡೆಗೆ ಹರಿಯಬೇಕು. ಈ ರೀತಿ ಇದ್ದಂತಹ ಭೂಮಿಯು ಸಕಲ ವ್ಯಕ್ತಿಗಳಿಗೂ ಸರ್ವ ವ್ಯಕ್ತಿಗಳಿಗೂ ಸರ್ವಶ್ರೇಷ್ಠ ಅಂತ ಹೇಳುವ ಒಂದು ಶಬ್ದ ಇದೆ. ಸರಿ ಗುರುಜಿ, ಒಂದು ಗೃಹ ನಿರ್ಮಾಣ ಸಂದರ್ಭದಲ್ಲಿ ಮನೆಗೆ ಮಾತ್ರ ಅಲ್ಲ, ನಾವು ಖರೀದಿಸುವ ಜಾಗಕ್ಕೂ ಕೂಡ ವಾಸ್ತು ಇದೆ.
ಅದನ್ನು ಯಾವ ರೀತಿ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಉದ್ಧಾರ ಸಾಧ್ಯವಾಗ್ತದೆ, ನಮ್ಮ ಏಳಿಗೆ ಸಾಧ್ಯ ಆಗ್ತದೆ ಅಂತ ಇಷ್ಟೊತ್ತು ತಿಳಿಸ್ಕೊಟ್ಟಿದ್ದೀರಾ. ನಿಮ್ಮೊಂದಿಗೆ ಇನ್ನಷ್ಟು ವಿಷಯಗಳನ್ನು ನಾನು ಚರ್ಚೆ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ. ವಾಸ್ತು ಸಂಬಂಧಿ ಹೆಚ್ಚಿನ ವಿಷಯಗಳನ್ನು ನಿಮಗೆ ತಿಳಿಸಿಕೊಡುವ ನಮ್ಮ ಟಿವಿಯ ಪ್ರಾಮಾಣಿಕ ಪ್ರಯತ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ವೀಕ್ಷಕರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ವಾಸ್ತುತಜ್ಞರು, ವಾಸ್ತುಶಿಲ್ಪಿ, ಜ್ಯೋತಿಷ್ಯ ವಿದ್ವಾನ್ ಗುರೂಜಿ ಶ್ರೀ ಉಮೇಶಾಚಾರ್ಯ ಅವರು ವಾಸ್ತುವಿನ ಕುರಿತಾಗಿ ನಿಮ್ಮೆಲ್ಲರಿಗೂ ತಿಳಿಯುವ ರೀತಿಯಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ವೀಕ್ಷಕರೇ, ಗುರೂಜಿ ಅವರು ಬೆಂಗಳೂರಿನ ನಾಯಂಡಹಳ್ಳಿಯ ವಿನಾಯಕ ಲೇಔಟ್ನ ಶ್ರೀ ವಿನಾಯಕ ದೇವಸ್ಥಾನದ ಧರ್ಮಾಧಿಕಾರಿಯೂ ಆಗಿದ್ದಾರೆ. ಶ್ರೀ ಕಾಳಹಸ್ತೇಂದ್ರ ಜಗದ್ಗುರು ಪೀಠದ ಆಸ್ಥಾನ ಜ್ಯೋತಿಷಿಗಳು ಕೂಡ ಆಗಿದ್ದಾರೆ ಶ್ರೀ ಉಮೇಶಾಚಾರ್ಯ ಅವರು. ಗುರೂಜಿ, ನಮ್ಮ ಏಳಿಗೆಗೆ, ನಮ್ಮ ಉದ್ಧಾರಕ್ಕೆ ವಾಸ್ತುವಿನ ಅಳವಡಿಕೆ ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ಹೇಳ್ಕೊಳ್ಳ. ನಾನು ಈಗ ತಾನೇ ನಿಮಗೆ ವಿರಾಮದ ಮುಂಚಿತವಾಗಿ ಹೇಳಿದೆ, ಮನುಷ್ಯನ ಶ್ರೇಯಸ್ಸು ಮತ್ತು ಏಳಿಗೆಗೆ ಗ್ರಹಾಲಯ, ಗೃಹಚಾರ ಅಂತ ಹೇಳಿ ಎರಡು. ಗೃಹಚಾರ. ಹೌದು. ಗೃಹ ಅಂತ ಹೇಳಿದರೆ ಮನೆ, ಗ್ರಹ ಅಂತ ಹೇಳಿದರೆ 9 ಗ್ರಹಗಳು. ಜನ್ಮಕಾಲದಲ್ಲಿ ಒಂದು ವ್ಯಕ್ತಿ ಏನೆಲ್ಲ ಪಡ್ಕೊಳ್ತಾನೆ, ಪೂರ್ವಾರ್ಜಿತ, ಪಿತ್ರಾರ್ಜಿತ, ಸಂಚಿತ, ಪ್ರಾರಬ್ಧ ಅಂತ ಹೇಳುವುದನ್ನು ಹೇಗೆ ಅನುಭವಿಸ್ತಾನೋ ಹಾಗೆ ಅವನು ನಿರ್ಮಾಣ ಮಾಡಿದ ವಿನ್ಯಾಸದ ವಾಸ್ತು ಅಂದರೆ ಗ್ರಹ, ಮನೆ, ಅದು ಸಹ ಶುಭವಾಗಿದ್ದಾಗ ಗ್ರಹಚಾರದ ಅತೃಪ್ತ ಫಲಗಳನ್ನು ಗ್ರಹ ಅಲಯದ ಸಿಗುವ ಫಲದಿಂದ ಕಡಿಮೆಗೊಳಿಸಬಹುದು. ಯಾಕೆ ಅಂತ ಹೇಳಿದರೆ, ನಾವು ಹುಟ್ಟುವಾಗಲೂ ಗ್ರಹಚಾರದಲ್ಲಿಯೇ ಹುಟ್ಟಿದ್ದೇವೆ. ಆ ಗ್ರಹಚಾರದ ದೆಸೆಯಿಂದ ನಾವು ಗೃಹ ನಿರ್ಮಾಣವನ್ನು ಮಾಡಿದ್ದೇವೆ. ಹಾಗಾಗಿ ನೀವು ಹೇಳಿದಾಗ ಆ ಸಮಯದಲ್ಲಿ ನಾವು ಶ್ರೇಯಸ್ಸನ್ನು ಬೇಕಾದಷ್ಟು ಅವಕಾಶಗಳು, ನಿಮಗೆ ಗೊತ್ತಿರ್ಬೋದು, ನಾನು ಬೆಳಗ್ಗೆ ಎದ್ದರೆ ರಾತ್ರಿಯವರೆಗೆ ನಿರಂತರ ಶ್ರಮ ಪಡ್ತಾ ಇದ್ದೇನೆ ಗುರುಗಳೇ, ನನಗೆ ಒಂದು 10 ರೂಪಾಯಿ ಒಮ್ಮೊಮ್ಮೆ ಭಾರಿ ಕಷ್ಟ ಆಗುತ್ತೆ ಗುರುಗಳೇ, ನಾನು ನಿರಂತರ ಇಷ್ಟು ಶ್ರಮಪಟ್ಟರೂ ನನ್ನ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ವರ್ಷಾನುಗಟ್ಟಲೆ ಹೋಗುತ್ತೆ ಗುರುಗಳೇ, ಇದೇನು ಗ್ರಹಚಾರ, ಕೆಲವು ದುರಭ್ಯಾಸಗಳಿಲ್ಲ, ಯಾವುದೇ ಒಂದು ಸಂಪತ್ತು ಬೇಕಾಬಿಟ್ಟು ಖರ್ಚು ಮಾಡೋದಿಲ್ಲ ಗುರುಗಳೇ, ಬರುವ ಸಂಪತ್ತು ಕಾಣಿಸ್ತಾ ಇದೆ, ಆದರೂ ಅದು ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಈ ರೀತಿಯ ಅನುಭವದವರು ನಮ್ಮ ಹತ್ರ ಎಷ್ಟೋ ಜನ ಬರ್ತಾರೆ. ಆವಾಗ ನಾವು ವಿಮರ್ಶೆ ಮಾಡುವುದು, ಇವನ ವಿನ್ಯಾಸ ಗೃಹಚಾರ ಹೇಗಿದೆ, ಗ್ರಹಚಾರ ಹೇಗಿದೆ ಅಂತ ಹೇಳಿ ನೋಡುವುದು. ಈ ಎರಡು ನಮ್ಮ ದೇಹದಲ್ಲಿರುವ 2 ಕಣ್ಣುಗಳಿದ್ದ ಹಾಗೆ. ಹಾಗಾಗಿ ಈ ವಾಸ್ತುವು ಅಷ್ಟೇ ಒಳ್ಳೆಯ ಪರಿಣಾಮ ಕೊಡಬೇಕು, ಒಳ್ಳೆಯ ಫಲ ಸಿಗಬೇಕು ಹೇಳಿದರೆ ಈ ನಿಯಮಗಳನ್ನು ನಾನೀಗ ಹೇಳ್ತಾ ಇರುವುದು ನಿಜವಾಗಿ ಆದರೆ ಪ್ರಾಥಮಿಕ ವಾಸ್ತು ಶಿಲ್ಪಶಾಸ್ತ್ರದ ಬಗ್ಗೆ ಮಾಹಿತಿ. ಇದರ ಇನ್ನು ನಾವು ಆಳವಾಗಿ ನಾವು ಫಲವನ್ನು ಹೇಳ್ತಾ ಹೋದರೆ ಸವಿಸ್ತಾರವಾಗಿ 1 ವರ್ಷ ಕಾಲ ಬೇಕಾಗಬಹುದು, ಅದು ಮುಗಿಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದರೆ ವಿದ್ವಾಂಸರು ತುಂಬ ಜನ ಇದ್ದಾರೆ, ಆದರೆ ನಾವು ಎಷ್ಟರ ಮಟ್ಟಿಗೆ ಪಾಲಿಸುವ ಗುಣಗಳು ನಮ್ಮಲ್ಲಿದೆ ಅಂತ ಹೇಳುವುದು ನಾವು ತಿಳ್ಕೊಳ್ಬೇಕೇ ಹೊರತಾಗಿ ವಿದ್ವಾಂಸರಿಗೆ ಅದು ಬಿದ್ದು ಹೋಗಲಿಲ್ಲ. ನೀವು ಕೇಳಿದ್ದಕ್ಕೆ ಫಲವನ್ನು ಹೇಳ್ತಾರೆ ಅಂತ ನಾವು ತಿಳ್ಕೊಳ್ಬೇಕು. ಒತ್ತಾಯ ಮಾಡಿ ಒಬ್ಬನಿಗೆ ಹೇಳಿಯೂ ಪ್ರಯೋಜನ ಇಲ್ಲ. ಅವನು ಅದನ್ನು ಆಸ್ವಾದಿಸಬೇಕಾದರೆ, ಅನುಭವಿಸಬೇಕಾದರೆ ಅದು ಅವನು ಪಾಲಿಸಬೇಕಾಗುತ್ತೆ. ಹಾಗಾಗಿ ನೀವು ಹೇಳಿದ್ದಕ್ಕೆ ನನ್ನ ಮಾರ್ಗದರ್ಶನ ಏನು ಹೇಳಿದರೆ, ಕೇವಲ 8 ದಿಕ್ಕುಗಳ ಹೆಸರನ್ನು ಹೇಳುವುದು, 8 ದಿಕ್ಕಿನಲ್ಲಿ ಹೀಗೇ ಇದ್ದರೆ ಸಾಕಾಗುತ್ತೆ ಅಂತ ಹೇಳುವುದು, ಇದು ವಾಸ್ತುವಿನಲ್ಲಿ ಕೇವಲ ನಾವು ಬಾಯಿಯೂ ಸರಿ ತೊದಲು ಮಾತನಾಡುವ ಮಕ್ಕಳನ್ನು ಶಾಲೆಯಲ್ಲಿ ಕಲಿಸಿದ ಹಾಗಾಗುತ್ತೆ. ಹಾಗಾಗಿ ನಾವು ವಾಸ್ತು ವಿನ್ಯಾಸದ ಸಮರ್ಪಕವಾದಂತಹ ನಿಯಮದಲ್ಲಿ ನಾವು ವಾಸ್ತು ಗೃಹ ನಿರ್ಮಾಣವನ್ನು ಮಾಡಿದ್ದೇ ಆದರೆ ನಮ್ಮ ಹುಟ್ಟಿದ ಸಮಯದಲ್ಲಿ ನಮ್ಮ ಹಣೆ ಬರಹದಲ್ಲಿ ಬಂದಂಥ ಗ್ರಹಚಾರಗಳ ದೋಷಗಳನ್ನು ಕಡಿಮೆ ಪ್ರಮಾಣ 30% ಆದರೂ ಕಡಿಮೆಗೊಳಿಸುತ್ತದೆ.
ಸರಿ ಗುರುಜಿ, ಈಗ ನೀವು ಇಷ್ಟೆಲ್ಲ ವಿಷಯಗಳನ್ನು ನಮಗೆ ತಿಳಿಸಿದ್ರಿ. ಅದೇ ಭೂಮಿ ಖರೀದಿ ಮಾಡುವ ಸಂದರ್ಭ ಹೇಳಿದ್ರಿ. ಈಗ ಕೆಲವರು ಎಲ್ರಿಗೂ ಕೂಡ ಭೂಮಿ ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟೋ ಜನ ಬಾಡಿಗೆ ಮನೆಗಳಲ್ಲಿ ವಾಸವಾಗಬೇಕಾಗುತ್ತೆ. ಅದೇ ರೀತಿ ಭೂಮಿ ಖರೀದಿ ಮಾಡಲಿಕ್ಕೆ ಸಾಧ್ಯವಾಗದವರು ಫ್ಲ್ಯಾಟ್ಗಳನ್ನು ಖರೀದಿ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ವಾಸ್ತುವನ್ನು ನಾವು ಹೇಗೆ ಅಳವಡಿಸ್ಕೊಳ್ಬಹುದು ಗುರುಜಿ? ನೋಡಿ, ಒಳ್ಳೆಯ ಎಲ್ಲರಿಗೂ ಬೇಕಾದಂತಹ ಒಳ್ಳೆಯ ಪ್ರಶ್ನೆ, ಎಲ್ಲರಿಗೂ ಬೇಕಾಗುತ್ತೆ ಈ ಪ್ರಶ್ನೆ. ಕಡ್ಡಾಯವಾಗಿ ನಾವೆಲ್ಲ ಇದನ್ನು ತಿಳ್ಕೊಳ್ಳೇಬೇಕಾಗತ್ತೆ. ಶಾಸ್ತ್ರೀಯವಾದಂತಹ ಮನೆ ಎಲ್ಲಿ ಸಿಗುತ್ತೆ ಅಂತ ಫ್ಲಾಟ್ಗಳಲ್ಲಿ ನೋಡಿದರೆ ಅದರಲ್ಲಿ ಖಂಡಿತವಾಗಿಯೂ 100ಕ್ಕೆ 75% ಶಾಸ್ತ್ರೀಯ ವಾಸ್ತುವಿಲ್ಲದ ಇರುವಂತಹ ಫ್ಲ್ಯಾಟ್ಗಳೇ ಸಿಗುವುದು. ಬೆಡ್ರೂಮ್ ಸರಿ ಇದ್ದರೆ ಕಿಚನ್ ಸರಿ ಇರುವುದಿಲ್ಲ, ಕಿಚನ್ ಸರಿ ಇದ್ದರೆ ಬಾತ್ರೂಮ್ ಸರಿ ಇರುವುದಿಲ್ಲ. ಯಾಕೆ ಸರಿ ಇರುವುದಿಲ್ಲ ಅಂತ ಹೇಳಿದರೆ ಹಾಗೆ ಅಲ್ಲ, ಅದಕ್ಕೆ ಖರ್ಚು ಮಾಡಿದ್ದು ಕಡಿಮೆ ಅಂತ ನಾನು ಹೇಳುವುದಲ್ಲ. ವಾಸ್ತು ವಿನ್ಯಾಸಗಳು ದಶಭಾಗಗಳಿಗೆ ಅನ್ವಯಿಸುವಂತಹ ಶಾಸ್ತ್ರ. 10 ದಿಕ್ಕುಗಳಿಗೆ ಅದು ಪ್ರಧಾನತೆಯನ್ನು ಕೊಟ್ಟಿರುತ್ತೆ. 10 ದಿಕ್ಕುಗಳಲ್ಲಿ ಯಾವ ಯಾವ ದಿಕ್ಕುಗಳ ಯಾವ ಭಾಗಗಳಲ್ಲಿ ಏನೆಲ್ಲ ನಾವು ಇಟ್ಕೊಳ್ಬೇಕು, ಶಯನ ಮಂದಿರ, ಪಾಕಶಾಲೆ, ದೇವರ ಪ್ರಾರ್ಥನೆ, ಭೋಜನ ಸ್ಥಳ, ಯಜಮಾನ ಮಲಗುವ ಕೋಣೆ, ಇನ್ನು ಅವನಿಗೆ ಬೇಕಾದಂತಹ ಲಿವಿಂಗ್ ಪ್ಲೇಸ್ ಅಂತ ಏನು ಹೇಳ್ತೇವೆ, ಹಾಲು, ಹಾಗೆಯೇ ಈ ಸ್ಥಳದಲ್ಲಿ ಬೇಕಾದಂತಹ ವಿದ್ಯಾರ್ಜನೆಗೆ ಓದುವ ಮಕ್ಕಳು ಎಲ್ಲಿ ಕೂತ್ಕೊಂಡು ಓದಬೇಕು, ಅದೆಲ್ಲ ವಾಸ್ತುವನ್ನು ಕಟ್ಟುವಾಗಲೇ ನಾವು ನಿಖರವಾದ ಮಾಹಿತಿಯನ್ನು ಪಡೆದಾಗ ಅದೆಲ್ಲ ಸಿಕ್ಕಿಬಿಡುತ್ತೆ. ನೀವು ಹೇಳಿದ ಹಾಗೆ ಬಾಡಿಗೆ ಮನೆಯಲ್ಲಿ ಹೋದಾಗ ಅದೆಲ್ಲ ಸಿಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಫ್ಲ್ಯಾಟ್ಗಳಲ್ಲಿಯೂ ಹಾಗೆ ಕಡಿಮೆ ವೆಚ್ಚದಲ್ಲಿ ಕಡಿಮೆ ಬಡ್ಜೆಟ್ನಲ್ಲಿ ತಗೊಳ್ಳುವ ಫ್ಲ್ಯಾಟ್ಗಳು ಅಂಥದ್ದು ಸಿಗುವುದಿಲ್ಲ. ಒಳ್ಳೆಯ ಸ್ವಲ್ಪ ವಿಸ್ತಾರವಾದ ವಿಶೇಷವಾದಂತಹ 2000, 1700, 1500 ಸ್ಕ್ವೇರ್ ಫೀಟ್ಗಿಂತ ಅಧಿಕವಾದಂತಹ ಫ್ಲಾಟ್ಗಳು ಏನಾದರೂ ಇದ್ದರೆ ಅದರಲ್ಲಿ ಸ್ವಲ್ಪ ಅವಕಾಶಗಳು ಇರುತ್ತೆ. ನಾವು ಅಲ್ಲಿ ಸ್ಥಳ ಬೇಕಾದಷ್ಟು ಇದೆಯಲ್ಲ, ನೀವು ಇಂಥ ಸ್ಥಳದಲ್ಲಿ ಇಂತಹ ಒಂದು ಕ್ರಿಯೆಯನ್ನು ಮಾಡಿ ಅಂತ ಹೇಳ್ಬೋದು. ನೀವು ಹೇಳಿದಾಗೆ ಅದಕ್ಕೆ ಇನ್ನೊಂದು ಪ್ರಮಾಣಬದ್ಧವಾದ ನಿಯಮ ಇದೆ. ಯಾವುದೇ ಒಂದು ವ್ಯಕ್ತಿಯ ವಾಸ್ತುವಿನ ವೈಬ್ರೇಷನ್ ಎನರ್ಜಿ ಒಂದು ವ್ಯಕ್ತಿಯ ಮೇಲೆ ಪರಿಣಾಮವನ್ನು ಕೊಡಬೇಕು ಅಂತ ಹೇಳಿದರೆ 1.5 ವರ್ಷ 2 ವರ್ಷ ದಾಟಬೇಕು. ನೀವು ಬಾಡಿಗೆ ಮನೆಯಲ್ಲಿ ಕೂತ್ಕೊಂಡಿದ್ದೀರಾ, 3 ತಿಂಗಳಲ್ಲಿ ನಿಮಗೆ ಏನೋ ಒಂದು ಜ್ವರ ಬಂತು, ಅಥವಾ 3 ತಿಂಗಳಲ್ಲಿ ಯಾವುದೋ ಒಂದು ನೀವು ಹಿಂದೆ ಮಾಡಿದ ವ್ಯವಹಾರದಲ್ಲಿ ನಷ್ಟ ಬಂತು, ಅದಕ್ಕೆ ಆ ಮನೆ ಕಾರಣ ಅಂತ ಹೇಳಿದರೂ ಒಪ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ನಾವು ಯಾವುದೇ ಮನೆಯಲ್ಲಿ ಕೂತ್ಕೊಳ್ಳಿ, ಆ ಮನೆಯನ್ನು ಪ್ರವೇಶ ಮಾಡಿ ವಾಸಿಸಿದ ದಿನದ ನಂತರ 1.5, 2 ವರ್ಷ, 2.5 ವರ್ಷ ಈ ಸಮಯದಲ್ಲಿ ನಮಗೆ ಆ ಮನೆಯ ಫಲಾಫಲಗಳು ಶುಭವಾದರೆ ಶುಭವನ್ನೂ, ಅಶುಭವಾದಂತಹ ಅಂದರೆ ಅಶಾಸ್ತ್ರೀಯವಾದ ಪದ್ಧತಿಯಲ್ಲಿ ಆ ಒಂದು ಮನೆ ಅಥವಾ ಆ ಒಂದು ಫ್ಲ್ಯಾಟ್ ಅಥವಾ ಬಾಡಿಗೆ ಮನೆ ಆಗಿದ್ದರೆ ಅದರ ಶುಭ ಅಶುಭಗಳು ನಮಗೆ ಅನುಭವಕ್ಕೆ ಸಿಗುತ್ತೆ. 2 ವರ್ಷದವರೆಗೆ ಯಾವ ಬಾಡಿಗೆ ಮನೆಗೂ ಹೋಗಿ, ಅದು ನಮ್ಮ ಗ್ರಹಚಾರವೇ ಅಲ್ಲಿ ಪ್ರಧಾನವಾಗಿರುತ್ತೆ. ಹಾಗಾಗಿ ಇದನ್ನು ನಾವು ಪ್ರಪ್ರಥಮವಾಗಿ ತಿಳ್ಕೊಳ್ಬೇಕು. ಆದರೂ ಈ ಬಾಡಿಗೆ ಮನೆ ಆಗ್ಬೋದು, ಫ್ಲ್ಯಾಟ್ ಆಗಬಹುದು, ನಾವು ಖರೀದಿ ಮಾಡುವಂತಹ ಮನೆ ಅಥವಾ ವಾಸಿಸಲಿಕ್ಕೆ ಅಪೇಕ್ಷೆ ಪಟ್ಟ ಸ್ಥಳ, ಅದರ ಪ್ರಧಾನ ದ್ವಾರ ಎಲ್ಲಿದೆ, ಅದರ ಶಯನ ಸ್ಥಳ ಎಲ್ಲಿದೆ, ಅದರ ಬಾತ್ರೂಮ್ ಎಲ್ಲಿದೆ, ಟಾಯ್ಲೆಟ್ ಎಲ್ಲಿದೆ, ಮತ್ತು ಅದಕ್ಕೆ ಬೇಕಾದಂಥ ಪ್ರಾರ್ಥನಾ ಸ್ಥಳ ಎಲ್ಲಿದೆ, ಅಡಿಗೆ ಶಾಲೆ ಎಲ್ಲಿದೆ, ಮಾಸ್ಟರ್ ಬೆಡ್ರೂಮ್ ಎಲ್ಲಿದೆ, ಮಕ್ಕಳ ಬೆಡ್ರೂಮ್ಗಳು ಎಲ್ಲಿ ಇಟ್ಟಿದ್ದಾರೆ, ಇದನ್ನಂತೂ ತಿಳ್ಕೊಳ್ಬೋದು. ಅದು ನಮಗೆ ಸರಿ ಹೊಂದುತ್ತೋ, 100ಕ್ಕೆ 100 ಅಲ್ಲದಿದ್ದರೂ ದೋಷ ಬಾರದೇ ಇರೋ ಹಾಗೆ ಇರುತ್ತೋ ಅಂತ ಹೇಳುವಂತಹ ನಿಯಮವನ್ನು ನಾವು ನೋಡಿಕೊಂಡು ನಂತರ ಅದನ್ನು ಖರೀದಿ ಮಾಡುವ ಬಗ್ಗೆ ನಾವು ತೀರ್ಮಾನವನ್ನು ತಿಳಿದುಕೊಳ್ಬೇಕು. ಗೊತ್ತಿದ್ದರೆ ಇಂತಹ ಕಾರ್ಯಕ್ರಮವನ್ನು ಚೆನ್ನಾಗಿ ತಾವು ನೋಡಿಕೊಂಡು ತಿಳಿದುಕೊಂಡ್ರೆ ನೀವೇ ಇದನ್ನು ನಿರ್ಧಾರ ಮಾಡ್ಬೋದು. ಇಲ್ಲದೇ ಹೋದ ಪಕ್ಷದಲ್ಲಿ ತಿಳಿದಂತಹ ಗುರುಗಳಲ್ಲಿಯೋ ನಿಮ್ಮ ವಂಶ ಪಾರಂಪರೆಯಲ್ಲಿ ಬಂದಂತಹ
ಯಾರ ಮೇಲೆ ಅತಿ ಶಾಸ್ತ್ರೀಯವಾದ ಗಮನವನ್ನು ಇಟ್ಟಿರಬೇಕು ಮತ್ತು ನಂಬಿಕೆಯೂ ಇಟ್ಟಿರಬೇಕು, ಅಂಥವರೊಂದಿಗೆ ತಿಳಿದು ಇದನ್ನು ನಿರ್ಧಾರ ಮಾಡಿದಾಗ ಮಾತ್ರ ನೀವು ಆ ಗೃಹ ಅಥವಾ ಮನೆ, ಆ ಬಾಡಿಗೆ ಮನೆ ನೀವು ಕಡ್ಡಾಯವಾಗಿ ವಾಸಿಸಬಹುದು. ಕೇಳದೇ ಇದ್ದರೂ 2 ವರ್ಷಕ್ಕೆ ದೋಷ ಅಂತೂ ಬರುವುದು ಕಡಿಮೆ ಅಂತ ನಾನು ಹೇಳ್ತೇನೆ. ಹಾಗಾಗಿ ನೀವು ಹೇಳಿದ ಪ್ರಶ್ನೆಗೆ ಇಷ್ಟು ಉತ್ತರ ಸಾಕು ಅಂತ ನನ್ನ ಅನಿಸಿಕೆ. ಗುರೂಜಿ, ನೀವು ನಮ್ಮ ಟಿವಿಯ ಈ ಸ್ಟುಡಿಯೋಗೆ ಬಂದು ವಾಸ್ತು ಸಂಬಂಧಿ ನನ್ನ ಕೆಲವಷ್ಟು ಸಂದೇಹಗಳಿಗೆ ಪರಿಹಾರವನ್ನು ಹೇಳಿದ್ರಿ. ಅದೇ ರೀತಿ ಈ ಸಂದೇಹಗಳು ವೀಕ್ಷಕರ ಮನಸ್ಸಲ್ಲೂ ಇದ್ದಿರಬಹುದು, ಅದಕ್ಕೂ ಕೂಡ ಪರಿಹಾರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಗುರೂಜಿ, ಮುಂದಿನ ಸಂಚಿಕೆಯಲ್ಲಿ ನಿಮ್ಮಿಂದ ಇನ್ನಷ್ಟು ನಾನು ಮಾಹಿತಿಯನ್ನು ಪಡೆದುಕೊಳ್ತೇನೆ. ನಿಮಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು, ಭದ್ರಂ ಶುಭಂ ಮಂಗಲಂ. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಾಸ್ತು ಸಂಬಂಧಿ ಮಾಹಿತಿಗಳನ್ನು ಗುರೂಜಿ ಶ್ರೀ ಉಮೇಶಾಚಾರ್ಯ ಅವರಿಂದ ಪಡೆಯೋಣ. ಅಲ್ಲಿಯವರೆಗೂ ನಮಸ್ಕಾರ.